ಮಂಗಳೂರು ಮಹಾನಗರ ಪಾಲಿಕೆಯ 2018-19 ಸಾಲಿನ ಬಜೆಟ್ ಮಂಡನೆಯಾಗಿದೆ. ಸುಮಾರು 7.14 ಕೋಟಿ ವೆಚ್ಚದ ಬಜೆಟ್ ಅನ್ನು ತೆರಿಗೆ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪ್ರತಿಭಾ ಕುಳಾಯಿ ಮಂಡಿಸಿದರು. ಇದು ನಿರಾಶಾದಾಯಕ ಬಜೆಟ್ ಎಂದು ವಿರೋಧ ಪಕ್ಷದ ನಾಯಕರು ಹೇಳಿದರು. ಹಾಗಾದರೆ ಇವತ್ತಿನ ಬಜೆಟ್ ಹೈಲೈಟ್ಸ್ ನೋಡಿ. ಮಂಗಳೂರು ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಮೇಯರ್ ಕವಿತಾ ಸನಿಲ್ ಅಧ್ಯಕ್ಷತೆಯಲ್ಲಿ 2018-19 ಸಾಲಿನ ಬಜೆಟ್ ಮಂಡನೆಯಾಯಿತು. ಆದರೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ತಮ್ಮ ಆಸನದಲ್ಲಿ ಕುಳಿತುಕೊಳ್ಳದೆ ಬಜೆಟ್ ಮಂಡನೆ ಮಾಡಲು ಮುಂದಾದಾಗ ವಿಪಕ್ಷ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಆಗ ಅಧ್ಯಕ್ಷರು ಕನ್ನಡ ಮಾತನಾಡಲು ಸಾಧ್ಯವಾಗದ ಕಾರಣ ತಮ್ಮ ಆಸನ ಬಿಟ್ಟು ಇಲ್ಲಿ ಬಜೆಟ್ ಮಂಡನೆ ಮಾಡಲು ಅವಕಾಶ ನೀಡಬೇಕೆಂದು ವಿನಂತಿಸಿದರು. ಕನ್ನಡ ಓದಲಿಕ್ಕೆ ಹಾಗೂ ಉಚ್ಚಾರಣೆಗೆ ನನಗೆ ಸ್ವಲ್ಪ ಕಷ್ಟ ಇದೆ. ಆದರೆ ಇವತ್ತು ನಾನೇ ಮಂಡಿಸ್ತೇನೆ. ಕಷ್ಟಪಟ್ಟು ನಾನು ಇದನ್ನು ಓದಿದ್ದೇನೆ. ದಯವಿಟ್ಟು ನೀವು ನನಗೆಲ್ಲರೂ ಸಹಕರಿಸಿ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ಆಯವ್ಯಯ 2018-19 ಸಾಲಿನ ಬಜೆಟ್ ಮಂಡಿಸಿದರು. ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ, ನೀರು ಸರಬರಾಜು ಮತ್ತು ಒಳಚರಂಡಿ ಅಭಿವೃದ್ಧಿ, ಪಾಲಿಕೆ ಮಾರುಕಟ್ಟೆ ಹಾಗೂ ವಾಣಿಜ್ಯ ಸಂಕೀರ್ಣಗಳ ನಿರ್ವಹಣೆ, ಸಾರ್ವಜನಿಕ ಬೀದಿ ದೀಪಗಳ ನಿರ್ವಹಣೆ ಹಾಗೂ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಇದಲ್ಲದೆ ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಗೆ ಹೆಚ್ಚುವರಿ ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಒಟ್ಟು 7.14 ಕೋಟಿ ರೂಪಾಯಿ ವೆಚ್ಚದ ಬಜೆಟ್ ಮಂಡಿಸಲಾಯಿತು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನದ ಬಗ್ಗೆ ರಾಜ್ಯ ಸರ್ಕಾರದಿಂದ ಎಸ್ಎಫ್ಸಿ ನಿಧಿ ಅಡಿಯಲ್ಲಿ ವೇತನ ಅನುದಾನವಾಗಿ ರೂಪಾಯಿ 3,500 ಲಕ್ಷಗಳು, ವಿದ್ಯುತ್ ಅನುದಾನವಾಗಿ ರೂಪಾಯಿ 4,700 ಲಕ್ಷಗಳು, ಸ್ಟಾಂಪ್ ಶುಲ್ಕ ಸರ್ಚಾರ್ಜ್ ರೂಪಾಯಿ 400 ಲಕ್ಷಗಳು, ಎಸ್ಎಫ್ಸಿ ಮುಕ್ತ ನಿಧಿಯಿಂದ ರೂಪಾಯಿ 2,500 ಲಕ್ಷಗಳು. ಈ ಸಲದ ಬಜೆಟ್ನಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡುಬರುತ್ತಿದೆ. ಅನುದಾನಗಳ ಪಟ್ಟಿ ಪಾಲಿಕೆಗೆ ಬಿಡುಗಡೆಯಾಗಿಲ್ಲದ ಕಾರಣ ಬಂಡವಾಳ ಸ್ವೀಕೃತಿಯಲ್ಲಿ ವ್ಯತ್ಯಾಸವಾಗಿರುತ್ತದೆ. ಹಿಂದಿನ ಬಜೆಟ್ಗಿಂತ ಈ ವರ್ಷದ ಬಜೆಟ್ನಲ್ಲಿ ಕಡಿಮೆ ಅನುದಾನವನ್ನು ಇರಿಸಲಾಗಿದೆ ಎಂದು ವಿರೋಧ ಪಕ್ಷ ನಾಯಕರು ಆರೋಪಿಸಿದರು. ಇದಕ್ಕೆ ಆಡಳಿತ ನಾಯಕ ಮಾಜಿ ಮೇಯರ್ ಮಹಾಬಲ ಮಾರ್ಲ ಕೂಡ ಧ್ವನಿಗೂಡಿಸಿದರು. ಇದಕ್ಕೆ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕೆಂದರು. ಈ ಬಾರಿಯ ಬಜೆಟ್ ನಿರಾಶಾದಾಯಕವಾಗಿ ಕೂಡಿದೆ. ಹಳೆಯ ಬಾಟಲಿಯಲ್ಲಿ ಹೊಸ ಮದ್ಯ ಸೇರಿಸಿದಂತಾಗಿದೆ ಎಂದು ವಿಪಕ್ಷ ನಾಯಕರು ಲೇವಡಿ ಮಾಡಿದರು. ಸ್ಮಾರ್ಟ್ ರಸ್ತೆ ಅಭಿವೃದ್ಧಿ, ಎರಡನೇದಾಗಿ ಮುಖ್ಯ ರಸ್ತೆಗಳಿಗೆ ನಾಮಫಲಕ ಅಳವಡಿಸೋದು. ಈ ಎರಡು ಯೋಜನೆ ಏನಾಗಿದೆ, ಇದು ಬರೇ ಪುಸ್ತಕದಲ್ಲಿ ಇದೆನಾ ಅಥವಾ ಏನಾದರೂ ಆಗಿದೆನಾ? ಒಂದನೇ ವಿಷಯ. ಎರಡನೇದಾಗಿ ಈ ಸತಿ ಬಜೆಟ್ ನೋಡುವಾಗ ಅದರ ಗಾತ್ರ ಬಹಳ ಚಿಕ್ಕದಾಗಿದೆ. ಬೆಳೆದೂರ ನಗರ ನಮ್ಮ ಸ್ಮಾರ್ಟ್ ಸಿಟಿಗೆ ಆಯ್ಕೆ ಆಗಿದೆ. ಆದರೆ ಅದರ ಗಾತ್ರವನ್ನು ನೋಡಿದರೆ 3 ರಾಜ್ಯಸಭಾ ಸ್ವೀಕೃತಿ, ಅದು ಮತ್ತೆ ಇದು ಬಂಡವಾಳ ಅಸಾಮಾನ್ಯ, ಅದನ್ನು 3 ತೆಗೆದುಕೊಂಡರೆ ಕಳೆದ ಬಾರಿಯಿಂದ ಈ ಬಾರಿ 16,000
ಇದೊಂದು ಉತ್ತಮ ಬಜೆಟ್. ಕಳೆದ 4 ವರ್ಷಗಳಿಂದ ಎಲ್ಲಾ ಕ್ಷೇತ್ರಕ್ಕೂ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಿಲ್ಲ ಎಂದು ಪಾಲಿಕೆ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ ಹೇಳಿದರು. ಸದಸ್ಯರಿರ್ಬೋದು, ಎಲ್ಲ ಕಡೆಯಲ್ಲಿ ಅಭಿವೃದ್ಧಿಯಾಗಿದೆ. ನಾನು ಒಟ್ಟಾರೆಯಾಗಿ ಮಾತನ್ನು ಹೇಳ್ತಾ ಇಲ್ಲ. ನಮ್ಮ ಮಾಬಲ್ ಭಾಗದಿಂದ ಹಿಡಿದು ನಮ್ಮ ಕವಿತಾ ಸನಿಲ್ ಬೇಗ, ಹರಿನಾಥ್ ಇರ್ಬೋದು, ಜಸಿತ ಇರ್ಬೋದು, ಎಲ್ಲ ಮೇಯರ್ ಅವರು ಪ್ರತಿಪಕ್ಷ ಆಡಳಿತ ಪಕ್ಷ ನೋಡದೆ ಎಲ್ಲರಿಗೂ ತಮ್ಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ವಿಶೇಷವಾಗಿ ಈಗಾಗಲೇ ಹಲವಾರು ಯೋಜನೆಗಳು. ಒಟ್ಟಿನಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಹೊಸ ಯೋಜನೆ ರೂಪಿಸಲಾಗದಿದ್ದರೂ ಅನುದಾನ ಬಿಡುಗಡೆಯಲ್ಲಿ ಭಾರೀ ವ್ಯತ್ಯಾಸ ಕಂಡುಬಂದಿದೆ. ಈ ಬಾರಿಯ ಬಜೆಟ್ ಹಳೆಯ ಬಾಟಲಿಯಲ್ಲಿ ಹೊಸ ಮದ್ಯ ಸೇರಿಸಿದಂತಾಗಿದೆ ಎನ್ನಬಹುದು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.